ಚೆಪ್ಪಿನ ಕ್ಷೇತ್ರಗಳು 800 ವರ್ಷಗಳ ಇತಿಹಾಸ ಇರುವಂತಹ ಇಲ್ಲಿ ನಮಗೆ ನಾಗದೇವರು ಅಲ್ಲಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಬಂಗಾರದ ಬೆತ್ತವನ್ನು ಸಮರ್ಪಣೆ ಮಾಡಿ ಅವನಿಗೆ ಯಾವಾಗಲೂ ಒಂದು ಶಾಕ್ ಆಗಿದೆ. ತಕ್ಷಣ ಅಲ್ಲಿದ್ದಂಥ ದುಂಬಿಗಳು ಮಾಯವಾಗಿ ಆನೆಗೆ ಕಣ್ಣು ಕಾಣುವಂಥ ವ್ಯವಸ್ಥೆಯಾಯಿತು. ಇನ್ನೊಂದು ಕಣ್ಣು ಬೋದಿತ್ತು ಪೂರ ನೆತ್ತಿರ ನಮಸ್ಕಾರ ವೀಕ್ಷಕರೇ, ಜೈನಿವಿ ಯೂಟ್ಯೂಬ್ ಚಾನೆಲ್ನ ದೈವ ದೇವರ ದರ್ಶನ ಕಾರ್ಯಕ್ರಮದ ಹೊಸ ಸಂಚಿಕೆಗೆ ಸ್ವಾಗತ. ನಾನು ಮಾನಸ. ತುಳುನಾಡು ಹಲವಾರು ಕಾರಣಿಕ ಪುಣ್ಯ ಕ್ಷೇತ್ರಗಳಿಗೆ ಪ್ರಸಿದ್ಧಿಯನ್ನು ಪಡೆದಂತಹ ನಾಡು. ಪ್ರಕೃತಿದತ್ತವಾದ ರಮಣೀಯ ತಾಣದಲ್ಲಿ ನೇಸರಣ ಕಿರಣಗಳೊಂದಿಗೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ದೈವಸ್ಥಾನ ಶಾಂತಿ ಮತ್ತು ಶ್ರದ್ಧಾನಿಲಯವಾಗಿದೆ. ಹೌದು ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರೆಂಜಿಲಾಡಿ ಗ್ರಾಮದ ನೂತಿಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರ ಬಹಳ ಕಾರಣಿಕವಾದದ್ದು. ಹಾಗಿದ್ದರೆ ಇಲ್ಲಿಯ ಇತಿಹಾಸವೇನು? ಇಲ್ಲಿಯ ಚಾರಿತ್ರಿಕ ಪುಟಗಳಲ್ಲಿ ಈ ಶಕ್ತಿಯ ಮಹಿಮೆ ಹೇಗಿದೆ? ಇವೆಲ್ಲವನ್ನ ತಿಳಿದುಕೊಂಡು ಬರೋಣ ಬನ್ನಿ. ನೂತಿಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರವು ಧರ್ಮಸ್ಥಳ, ಪೆರಿಯಶಾಂತಿ, ಮಧ್ವಾಳ ಸುಬ್ರಹ್ಮಣ್ಯ ರಾಜ್ಯ ರಸ್ತೆಗೆ ಗೋಳ್ಯರ್ಕದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಹಿತ್ತಲಿನಲ್ಲಿ ಹಸಿರಿನಿಂದ ಕಂಗೊಳಿಸುವ ಈ ಪ್ರದೇಶವು ಆಧ್ಯಾತ್ಮಿಕ ಪರಂಪರೆಯೊಳಗೊಂಡ ವಿಶಿಷ್ಟ ದೈವಸ್ಥಾನಗಳಿಗೆ ಹೆಸರುವಾಸಿಯಾಗಿದೆ. ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಉಮೇಶ್ ಶೆಟ್ಟಿ ಸಾಯಿರಾಮ್ ಇವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದೇವಸ್ಥಾನದ ಇತಿಹಾಸ ಏನು? ಒಂದು ಚಾರಿತ್ರಿಕ ಪುಟದಲ್ಲಿ ಇದರ ಮಹಿಮೆ ಹೇಗಿದೆ, ಈ ಶಕ್ತಿಯದ್ದು ಅಂತ ಹೇಳ್ಬಹುದಾ? ನಾವೀಗ ಕೇಳಿ ತಿಳಿಯುವುದಾದರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಪ್ರಸ್ತುತ ದಿನಗಳಲ್ಲಿ ತುಳುನಾಡಿನ ಹಲವು ಕಾರ್ಣಿಕ ಕ್ಷೇತ್ರಗಳಲ್ಲಿ ಒಂದು ಆಗಿ ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಮೆರೆಯುತ್ತಿರುವುದಕ್ಕೆ ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾರ್ಣಿಕವೇ ಎಂದು ಹೇಳಬಹುದು. ಕಡಬ ತಾಲೂಕಿನ ರೆಂಜಿಲಾಡಿ ಗ್ರಾಮದ ತುತ್ತ ತುದಿಯಲ್ಲಿರುವಂಥ ತೀರ ಹಳ್ಳಿಯಲ್ಲಿರುವಂಥ ಈ ಕ್ಷೇತ್ರ ಪ್ರಸ್ತುತ ದಿನಗಳಲ್ಲಿ ಹೊರ ರಾಜ್ಯದ ಭಕ್ತರ ದಂಡೆ ಈ ಕ್ಷೇತ್ರಕ್ಕೆ ಬರುತ್ತಿರುವುದು ಈ ಕಾರ್ಣಿಕದಿಂದಾಗಿ ಎಂದು ಹೇಳಬಹುದು. ಯಾಕೆಂದರೆ ಸುಮಾರು 10-15 ವರ್ಷಗಳ ಹಿಂದೆ ಅಜೀರ್ಣಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ಈ ಭಾಗದ ಎಲ್ಲ ಭಕ್ತಾದಿಗಳು ಒಂದು ಚಿಂತನೆ ಮಾಡಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿಕೊಂಡು ಈ ಭಾಗದ ಹಿರಿಯರು ಕಿರಿಯರೆಲ್ಲ ಸೇರಿಕೊಂಡು ಅದಕ್ಕೊಂದು ಮುನ್ನುಡಿಯನ್ನು ಬರೀಬೇಕು ಅನ್ನುವ ಸಂಕಲ್ಪ ಮಾಡಿ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಮುಂದಾದಾಗ ಇದರ ಚಿಂತನೆಯನ್ನು ಕೇರಳದ ಶ್ರೀಯುತ ಬಾಲಕೃಷ್ಣ ನಾಯರ್ ಇವರ ಮುಖೇನ ಪ್ರಶ್ನೆ ಚಿಂತನೆ ಮಾಡಿ ಅಷ್ಟಮಂಗಲ ಮುಖೇನ ಇದನ್ನು ತಿಳಿದುಕೊಂಡು ಈ ಕ್ಷೇತ್ರದ ಇತಿಹಾಸವನ್ನು ಶಾಸ್ತ್ರೀಯವಾಗಿ ತಿಳಿದು ಮತ್ತೆ ಜೀರ್ಣೋದ್ಧಾರ ಮಾಡೋದಕ್ಕೆ ಸಂಕಲ್ಪ ಮಾಡಲಾಯಿತು. ಶ್ರೀಯುತ ಬಾಲಕೃಷ್ಣ ನಾಯರ್ ಅವರ ಚಿಂತನೆಯಲ್ಲಿ ಕಂಡುಬಂದಂತೆ ಸುಮಾರು 800 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಒಬ್ಬ ಮಾತೆಯಾಗಿ ಈ ಬಯಲಿನಲ್ಲಿ ಬಂದಾಗ ಈ ಬಯಲಿನ ರೈತರು, ಬೇಸಾಯಗಾರರು, ರೈತಾಪಿ ವರ್ಗ ಕಷ್ಟದಲ್ಲಿರುವುದನ್ನು ಮನಗಂಡಂಥ ಮಾತೆ ತನ್ನ ಕೈಯಲ್ಲಿದ್ದ ಊರುಗೋಲನ್ನು, ಅದು ಬೆತ್ತದ ಕೋಲಾಗಿತ್ತು, ಅದನ್ನು ಒಂದು ಬದಿಯಲ್ಲಿ ಇಟ್ಟು ವಿಶ್ರಾಂತಿ ಪಡೆದುಕೊಂಡು ಈ ಭಾಗದ ಜನರ ಸುಭಿಕ್ಷೆಗಾಗಿ ನಾನು ಪಣ ತೊಡಬೇಕು ಎಂದು ಅಲ್ಲಿ ನಿಶ್ಚಯ ಮಾಡಿ ಈಗಿರುವಂಥ ಕ್ಷೇತ್ರದಲ್ಲಿ ಒಂದು ವಿಶ್ರಾಂತಿ ಪಡೆದುಕೊಂಡಂಥ ಸ್ಥಳವಾಗಿ ಮರುದಿವಸದಿಂದ ಅದೃಶ್ಯವಾದರು ಅನ್ನುವ ಒಂದು ಇತಿಹಾಸವಿದೆ. ಅದುವೇ ಮುಂದೆ ಬನುತ್ತ ಉಳ್ಳಾಲ್ತಿ ಅಮ್ಮ, ವನದುರ್ಗಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಎಂದು ಹೇಳಿಕೊಂಡು ಬಂದು ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದು ಮತ್ತೆ ಚಿಂತನೆಯಲ್ಲಿ ತಿಳಿದುಕೊಂಡಾಗ ಇದು ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ, ದೇವಿಯ ಒಂದು ಸ್ವರೂಪ. ಈ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ನಡೆಯಬೇಕು, ವಾರ್ಷಿಕವಾಗಿ ನೇಮ ನಡಾವಳಿ ನಡೆಯಬೇಕು. ಉಳ್ಳಾಲ್ತಿ ಅಮ್ಮನವರ ಪರಿವಾರ ದೈವಗಳಾದ ಹಳ್ಳತ್ತಾಯಿ ಪಂಜುಳ್ಳಿ ದೈವ ಹಾಗೂ ಕ್ಷೇತ್ರ ಪಾಲಕನಾಗಿ ಗುಳಿಗ ದೈವ ಹಾಗೂ ಕ್ಷೇತ್ರದ ನಾಗಬನದಲ್ಲಿರುವಂಥ ನಾಗದೇವರ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರಗೊಳಿಸಬೇಕೆಂಬ ಸೂಚನೆ ಕೊಟ್ಟಾಗ ಅದಕ್ಕೆ ಎಲ್ಲ ಭಕ್ತರು ಒಪ್ಪಿಕೊಂಡು ಜೀರ್ಣೋದ್ಧಾರ ಕೈಂಕರ್ಯಗಳನ್ನು ನಡೆಸಲಾಯಿತು. ಆ ದಿನದಿಂದ ಹಿಂದೆಯೂ ನಿತ್ಯ ಪೂಜೆ ನಡೆಯುತ್ತಿತ್ತು. ಆ ದಿನದಿಂದ ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಪರಿವಾರ ದೈವಗಳ ಕ್ಷೇತ್ರವಾಗಿ ಕಂಗೊಳಿಸಿತು. ಅದುವೇ ಬ್ರಹ್ಮಕಲಶ ಆಗಿ ನಂತರದ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ದಿನೇ ದಿನೇ ಉತ್ತುಂಗ ಶಿಖರಕ್ಕೆ ಹೋಗಿ ಪ್ರಸ್ತುತ ದಿನಗಳಲ್ಲಿ ವಾರ್ಷಿಕವಾಗಿ ಸುಗ್ಗಿ ಹುಣ್ಣಿಮೆಯ ದಿವಸ ಇಲ್ಲಿ
ರಂಗಪೂಜೆ ನಡೆದು ಹಲ್ಲತ್ತಾಯಿ ಪಂಜುಳಿ ದೈವಕ್ಕೆ ನೇಮ ನಡೀತದೆ. ಮರುದಿವಸ ಹಗಲಿನ ಹೊತ್ತು ಉಳ್ಳಾಲ್ತಿಯಮ್ಮನವರ ಅಂಗಣದೊಳಗೆ ಶ್ರೀ ಉಳ್ಳಾಲ್ತಿಯಮ್ಮನವರಿಗೆ ನೇಮ ನಡೀತದೆ. ಈ ಉಳ್ಳಾಲ್ತಿಯಮ್ಮನವರ ನೇಮ ನಡೆಯುವ ಸಂದರ್ಭದಲ್ಲಿ ಅಂಗಣದೊಳಗೆ ಮಹಿಳೆಯರು ಪ್ರವೇಶಿಸಬಾರದು ಅನ್ನುವ ಒಂದು ಶಾಸ್ತ್ರೀಯವಿದೆ. ಅದನ್ನು ಪ್ರತಿಯೊಬ್ಬರು ಪಾಲಿಸ್ತಾ ಇದ್ದಾರೆ. ಆದರೆ ಉಳ್ಳಾಲ್ತಿಯಮ್ಮನವರ ನೇಮವನ್ನು ಹೊರಗಡೆಯಿಂದ ಮಾತೆಯರು ನೋಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ನೋಡಬಹುದು ಎನ್ನುವ ಸೂಚನೆಯನ್ನು ಅಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸಿರುತ್ತಾರೆ. ಪ್ರಸ್ತುತ ದಿನಗಳಲ್ಲಿ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ನಡೀತದೆ. ಪ್ರತಿನಿತ್ಯ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಡೀತದೆ. ಇತರ ದಿನಗಳಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪೂಜೆ ನಡೀತದೆ. ಶುಕ್ರವಾರ ದಿವಸ ಮಧ್ಯಾಹ್ನ ವಿಶೇಷ ಪೂಜೆ ನಡೆದು ಸೇರಿರುವಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದ ಭಕ್ತರ ಸಹಕಾರದಲ್ಲಿ ನಡೆಯುತ್ತಿದೆ. ಅದೇ ರೀತಿ ಕ್ಷೇತ್ರದಲ್ಲಿ ತಿಂಗಳ ಸಂಕ್ರಾಂತಿ ಕಾರ್ಯಕ್ರಮ, ಮಧ್ಯಾಹ್ನ ತನುತಂಬಿಲಾದಿ ಸೇವೆಗಳು, ರಾತ್ರಿ ರಂಗಪೂಜಾ ಸೇವೆ ಹಾಗೂ ಅನ್ನಪ್ರಸಾದ ನಡೀತದೆ. ತಿಂಗಳ ಪಂಚಮಿ ದಿವಸ ಕ್ಷೇತ್ರದಲ್ಲಿ ನಾಗಬನದಲ್ಲಿ ಪಂಚಮಿ ಸೇವೆಯು ಶ್ರೀ ನಾಗದೇವರಿಗೆ ನಡೀತದೆ. ಈ ರೀತಿಯಾಗಿ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ಭಕ್ತರ ಸಹಕಾರದಲ್ಲಿ ನಡೆಯುತ್ತಿದ್ದು, ಈ ಕ್ಷೇತ್ರದ ಕಾರಣಿಕದಿಂದಲೇ ಇದೆಲ್ಲ ಇಡೀ ಭಕ್ತ ಸಮುದಾಯದ ಸಹಕಾರದಲ್ಲಿ ನಡೆಯುತ್ತಿದೆ. ನೂಜಶ್ರೀ ಉಳ್ಳಾಲ್ತಿ ಅಮ್ಮನ ಕ್ಷೇತ್ರದಿಂದ ನಡೆದಂತಹ ಪವಾಡಗಳು ಅಥವಾ ನೈಜ ಘಟನೆಗಳೇನಾದರೂ ಇದೆಯಾ? ನೂಜಶ್ರೀ ಉಳ್ಳಾಲ್ತಿಯಮ್ಮನವರ ಕ್ಷೇತ್ರ ಪ್ರಸ್ತುತ ದಿನಗಳಲ್ಲಿ ಜೀರ್ಣೋದ್ಧಾರ ಆಗಿ ಹಲವು ಭಕ್ತರ ತಂಡವನ್ನೇ ಉಳ್ಳಾಲ್ತಿಯಮ್ಮನವರು ಕಟ್ಟಿಕೊಂಡಿದ್ದಾರೆ. ಅಥವಾ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗಿ. ಆದರೆ ಈ ಹಿಂದೆ ತೀರಾ ವ್ಯವಸ್ಥೆಗಳಿಲ್ಲದ ಸಂದರ್ಭದಲ್ಲಿ, ರಸ್ತೆಗಳಿರಲಿಲ್ಲ, ಕರೆಂಟ್ ಇರಲಿಲ್ಲ, ಏನೂ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ, ಅಂದರೆ ಸುಮಾರು 100 ವರ್ಷಗಳ ಹಿಂದೆ ಈ ಕ್ಷೇತ್ರದ ನಾಗಬನಕ್ಕೆ ಯಾವುದೋ ಒಂದು ಸಾಕು ಆನೆ ಅಪ್ಪಿತಪ್ಪಿ ಬಂದು ಅಲ್ಲಿರುವಂಥ ನಾಗರ ಬೆತ್ತಗಳನ್ನು ತನ್ನ ಸೊಂಡಿಲಿಂದ ಎಳೆದಾಗ ಅಲ್ಲಿ ದುಂಬಿಗಳು ಎದ್ದ ತಕ್ಷಣ ಆನೆಯ ಕಣ್ಣಿಗೆ ಕಚ್ಚಿದಾಗ ಆನೆಗೆ ಕಣ್ಣು ಕಾಣದೇ ಆಗ್ತದೆ. ಅದನ್ನು ಪ್ರತ್ಯಕ್ಷವಾಗಿ ಕಂಡಂಥ ಹಿರಿಯರಿದ್ದಾರೆ, ಅವರ ಮಾತಿನಿಂದಲೇ ನಾವು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಆನೆಯ ಮಾವುತ ಆನೆಯನ್ನು ಹೊರಗೆ ತರಲು ಪ್ರಯತ್ನ ಮಾಡಿದರೂ ಆನೆಗೆ ಹೊರಬರಲು ಕಣ್ಣು ಕಾಣದಾಯಿತು. ಇದನ್ನು ಅಲ್ಲಿದ್ದಂಥ ಹಿರಿಯರು ನಾಗಬನದ ಬೆತ್ತವನ್ನು ಆನೆ ಮುಟ್ಟಿದ ಕಾರಣ ಈ ರೀತಿ ಆಯಿತು, ನೀವು ಕ್ಷಮೆಯನ್ನು ಕೇಳಬೇಕಾಗ್ತದೆ, ಕ್ಷೇತ್ರದ ಉಳ್ಳಾಲ್ತಿಯಮ್ಮನವರಿಗೆ ಕ್ಷಮೆ ಕೇಳಿಕೊಂಡು ಮತ್ತೆ ಏನಾದರೂ ಅದಕ್ಕೆ ಹರಕೆ ಒಪ್ಪಿಸಬೇಕು ಅನ್ನೋ ಸೂಚನೆ ಕೊಟ್ಟಾಗ ಆನೆಯ ಮಾಲೀಕ ಕಾಸರಗೋಡಿನಲ್ಲಿದ್ದು ಅವನಿಗೆ ಆ ಸಂದರ್ಭದಲ್ಲಿ ಫೋನಿನ ವ್ಯವಸ್ಥೆಗಳಿರಲಿಲ್ಲ. ಆದರೂ ಬಾಯ್ದೆರೆಯಾಗಿ ತಿಳಿಸುವಂಥ ವ್ಯವಸ್ಥೆಗಳನ್ನು ಮಾಡಿ ಆನೆಯ ಯಾರು ಧನಿಕ, ಯಾರು ಮಾಲಕ ಇದ್ದಾನೆ, ಅವ ಬರುವುದಕ್ಕೆ ಮೊದಲು ಇಲ್ಲಿದ್ದ ಹಿರಿಯರೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಿ ಅತಿ ಶೀಘ್ರ ಧನಿಕ ಬರಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡು ನಂತರ ಅದರ ಮಾಲಕನಾದ ಒಬ್ಬ ಮುಸ್ಲಿಂ ವ್ಯಕ್ತಿ ಅಲ್ಲಿಂದ ಬಂದು ಇಲ್ಲಿಯ ಹಿರಿಯರ ಮಾತನ್ನು ಕೇಳಿಕೊಂಡು ನನ್ನ ಆನೆಯ ಕಣ್ಣುಗಳು ಕಾಣುವಂತೆ ಮಾಡಬೇಕು ಎಂದು ಉಳ್ಳಾಲ್ತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ನನ್ನಿಂದಾದ ತಪ್ಪಿಗೆ ನಾನು ಕ್ಷಮೆಯನ್ನು ಯಾಚಿಸಿ ಇಲ್ಲಿಗೆ ಹರಕೆ ಒಪ್ಪಿಸ್ತೇನೆ ಎಂದು ವಿನಯಿಸಿಕೊಂಡಾಗ ಆ ಪ್ರಾರ್ಥನೆಗೆ ಉಳ್ಳಾಲ್ತಿಯಮ್ಮನವರು ಒಲಿದು ತಕ್ಷಣ ಅಲ್ಲಿದ್ದಂಥ ದುಂಬಿಗಳು ಮಾಯವಾಗಿ ಆನೆಗೆ ಕಣ್ಣು ಕಾಣುವಂಥ ವ್ಯವಸ್ಥೆಯಾಯಿತು. ಇದನ್ನು ತಕ್ಷಣ ಅರಿತುಕೊಂಡಂಥ ಈ ಮುಸ್ಲಿಂ ಬಾಂಧವ ಮತ್ತೆ ಈ ಕ್ಷೇತ್ರಕ್ಕೆ ತಕ್ಷಣ ಬರ್ತೇನೆ ಎಂದು ಹೇಳಿ ಹೋಗಿ ಬರುವಾಗ ಬಂಗಾರದ ಬೆತ್ತವನ್ನು ಮಾಡಿಕೊಂಡು ಬಂದು ಕ್ಷೇತ್ರಕ್ಕೆ ಹಿರಿಯರ ಸಮ್ಮುಖದಲ್ಲಿ ಬಂಗಾರದ ಬೆತ್ತವನ್ನು ಸಮರ್ಪಣೆ ಮಾಡಿ ಕ್ಷೇತ್ರದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದಂಥ ಘಟನೆಗಳು ಹಿರಿಯರ ಕಾಲದಲ್ಲಿ ನಡೆದಿದೆ ಅನ್ನುವುದು ಬೈದೆರೆಯಾಗಿ ಹಾಗೂ ಪ್ರಶ್ನೆ ಚಿಂತನೆಯ ಮುಖೇನವು ತಿಳಿದು ಬಂದಿತ್ತು. ಅದು ಈ ಕ್ಷೇತ್ರದ ಕಾರಣಿಕವೇ ಎಂದು ಹೇಳಬಹುದು. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಬನದ ಉಳ್ಳಾಲ್ತಿ ಎಂದೇ ಹೇಳುತ್ತಿದ್ದರು. ನಂತರದ ದಿನಗಳಲ್ಲಿ 10 ಹಲವು ಭಕ್ತರು ಬಂದು ತಮ್ಮ ಲಗ್ನ ಕಾರ್ಯ ಇರ್ಬೋದು ಅಥವಾ ಸಂತಾನ ಭಾಗ್ಯ ಇರ್ಬೋದು ಇದಕ್ಕೆ ಪ್ರಾರ್ಥಿಸಿಕೊಂಡು ಸಂಕಲ್ಪಿತ ಕಾರ್ಯ ಜಯ ಮಾಡಿಕೊಂಡು ಒಂದು ಪ್ರಾರ್ಥನೆಯ ಮುಖೇನ ಅದನ್ನು ಸಮರ್ಪಣೆ ಮಾಡುವ ಲಗ್ನ ಕಾರ್ಯಕ್ಕೆ ಮೂಗುತಿ ಒಪ್ಪಿಸುವಂಥ ಕೆಲಸಗಳು, ಅದೇ ರೀತಿ ಸಂತಾನ ಭಾಗ್ಯಕ್ಕೆ ತೊಟ್ಟಿಲು ಮತ್ತು ಮಗುವನ್ನು ಒಪ್ಪಿಸುವಂಥ ಕಾರ್ಯಗಳು ನಿತ್ಯ ನಡೀತಾ ಇದೆ. ಇದು ಪ್ರಸ್ತುತ ದಿನಗಳಲ್ಲಿ ನಾವು ಕಾಣುತ್ತಿರುವಂಥ ಕಾರಣಿಕ ಎಂದು ಹೇಳ್ಬೋದು. ಬೇರೆ ಬೇರೆ ಕಾರಣಕ್ಕೆ ಒಂದು ಪ್ರಾರ್ಥನೆಗಳನ್ನು ಮಾಡ್ತಾರೆ. ಉದ್ಯೋಗ ಇರ್ಬೋದು ಅಥವಾ ಗೃಹ ನಿರ್ಮಾಣಕ್ಕೆ ಇರ್ಬೋದು. ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಪ್ರಾರ್ಥನೆಗೆ ಉಳಿದು ಸಂಕಲ್ಪಿತ ಕಾರ್ಯ ಜಯ ಮಾಡಿಕೊಂಡು ಬಂದಂಥ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ಮಾಡಿಕೊಂಡು ಬಂದವರು ಪ್ರಾರ್ಥನೆ ಮಾಡಿಕೊಂಡು ಹರಕೆಯನ್ನು ಒಪ್ಪಿಸುತ್ತಿರುವುದು ಪ್ರಸ್ತುತ ದಿನಗಳಲ್ಲಿ ನಡೀತಿದೆ. ಹೆಚ್ಚಾಗಿ ಶುಕ್ರವಾರ ವಿಶೇಷ ಪೂಜೆ, ತಂಬಿಲಾ ಸೇವೆಗಳು ನಡೀತದೆ. ಪ್ರಾರ್ಥನೆಗಳು, ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಹಾಗೂ ಹರಕೆ ಒಪ್ಪಿಸುವಂಥ ಕಾರ್ಯಗಳು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ನಡೀತದೆ. ಕ್ಷೇತ್ರದ ಪರಿಚಾರಕ ವರ್ಗದವರು ಈ ಸೇವೆಯನ್ನು ಮಾಡುತ್ತಾ ಕ್ಷೇತ್ರದಲ್ಲಿ ನಿತ್ಯ ಪೂಜೆಯನ್ನು ಕ್ಷೇತ್ರದ ಅರ್ಚಕರು ನಡೆಸಿಕೊಡುತ್ತಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದಲ್ಲಿ ತುಂಬ ವರ್ಷಗಳ ಹಿಂದೆ
ಅಂದರೆ ಒಂದು 35 ವರ್ಷಗಳ ಹಿಂದಿನಿಂದಲೇ ಕ್ಷೇತ್ರದ ಅಜೀರ್ಣಾವಸ್ಥೆಯ ಸಂದರ್ಭದಲ್ಲಿ ಊರಿನವರ ಸಹಕಾರದಲ್ಲಿ ಊರಿನವರ ವಿನಂತಿಯ ಮೇರೆಗೆ ಹೆಬ್ಬಾರ್ ಮನೆತನದ ಶ್ರೀಯುತ ವಿಷ್ಣುಮೂರ್ತಿ ಹೆಬ್ಬಾರ್ ಅವರು ಈ ಕ್ಷೇತ್ರದ ಪೂಜೆಯನ್ನು ಕೈಂಕರ್ಯವನ್ನು ನಡೆಸ್ತಾ ಬಂದರು. ನಂತರ ದಿನಗಳಲ್ಲಿ ಅವರ ಕಾಲಾನಂತರ ಅವರ ಮಗನಾದ ಕೃಷ್ಣ ಹೆಬ್ಬಾರ್ ಇವರು ಪೂಜೆಯನ್ನು ನಡೆಸಿಕೊಂಡು ಬಂದು ಪ್ರಸ್ತುತ ದಿನಗಳಲ್ಲಿ ವಯೋನಿವೃತ್ತಿಯನ್ನು ಹೊಂದಿಕೊಂಡು ಅವರು ಪೂಜಾ ಕೈಂಕರ್ಯದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಈ ಜೀರ್ಣೋದ್ಧಾರದ ಹಿಂದೆ ಅವರ ಶ್ರಮ ಇದೆ ಎಂದು ಹೇಳಲು ನಾವು ಸಂತೋಷ ಪಡ್ತೇವೆ. ಅವರು ಈ ಕ್ಷೇತ್ರವನ್ನು ಏನೂ ಇಲ್ಲದ ಸಂದರ್ಭದಲ್ಲಿ, ಅಂದರೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಆರ್ಥಿಕ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲೂ ಅವರೇ ಸೇವೆಯನ್ನು ಮಾಡಿ, ಜೀರ್ಣೋದ್ಧಾರ ಆದ ನಂತರವೂ ಅವರೇ ಈ ಸೇವೆಯನ್ನು ಮಾಡಿ, ನಂತರ ಪ್ರಸ್ತುತ ದಿನಗಳೇ ಇತ್ತೀಚೆಗೆ ಮೊನ್ನೆ 14ನೇ ತಾರೀಕು ಅಂದರೆ ಏಪ್ರಿಲ್ 14ನೇ ತಾರೀಕು ವಿಷು ದಿವಸ ಅವರು ವಯೋನಿವೃತ್ತಿಯನ್ನು ಹೊಂದಿಕೊಂಡು ಅವರು ಈ ಕ್ಷೇತ್ರದ ಭಕ್ತಾದಿಗಳ ಸನ್ಮಾನ ಕಾರ್ಯಗಳನ್ನು ಸ್ವೀಕರಿಸಿಕೊಂಡು ಸಂತೋಷದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅವರ ಶ್ರಮವು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿದೆ. ಅದೇ ರೀತಿ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಜೀರ್ಣೋದ್ಧಾರದ ಅಧ್ಯಕ್ಷರಾದಂಥ ಶ್ರೀ ಮೃತ್ಯುಂಜಯ ಬೇಡೆ ಕೆರೆತೋಟ ಇವರ ಶ್ರಮ ಹಾಗೂ ಇವರ ತಂಡ ತುಂಬ ಕೆಲಸ ಮಾಡಿದೆ. ಅದೇ ರೀತಿ ಊರಿನ 10 ಹಲವು ಮಂದಿ, ಯಾಕಂದರೆ ಒಬ್ಬರ ಹೆಸರು ಹೇಳಿದರೆ ಅಥವಾ ಇನ್ನೊಬ್ಬರ ಹೆಸರು ಬಿಟ್ಟು ಹೋದರೆ ತಪ್ಪಾಗ್ತದೆ. ಇಡೀ ಸಮಸ್ತ ಭಕ್ತಾದಿಗಳ ಶ್ರಮದಿಂದಾಗಿ ಕ್ಷೇತ್ರವು ಜೀರ್ಣೋದ್ಧಾರಗೊಂಡು ಪ್ರಸ್ತುತ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುತ್ತದೆ. ಪ್ರಸ್ತುತ ಕ್ಷೇತ್ರದಲ್ಲಿ ಬಡವರ ಅಥವಾ ಮದುವೆಯಾಗುವವರಿಗೆ ಸಭಾಭವನದ ವ್ಯವಸ್ಥೆ ಇದೆ. ಅದಕ್ಕೆ ಯಾವುದೇ ರೀತಿಯ ಬಾಡಿಗೆ ವ್ಯವಸ್ಥೆಯನ್ನು ಮಾಡಿಲ್ಲ. ಭಕ್ತರು ಭಕ್ತಿಯಿಂದ ಕೊಡುವಂಥ ದೇಣಿಗೆಯನ್ನು ಮಾತ್ರ ಸ್ವೀಕರಿಸಿಕೊಂಡು ಮದುವೆಗೂ ಅವಕಾಶ ಕೊಡಲಾಗಿದೆ. ಕ್ಷೇತ್ರದಲ್ಲಿ ಅಡುಗೆಗೆ ಬೇಕಾದಂಥ ವ್ಯವಸ್ಥೆಗಳು ಇವೆ. ಅದಕ್ಕೆ ಯಾವುದೇ ರೀತಿಯ ಬಾಡಿಗೆಯ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಇಲ್ಲ. ಸ್ಥಳೀಯವಾಗಿ ನಡೆಯುವಂಥ ಪೂಜಾ ಕೈಂಕರ್ಯಗಳಿಗೆ ಎಲ್ಲ ಪಾತ್ರೆಯ ವ್ಯವಸ್ಥೆಗಳನ್ನು ಬಾಡಿಗೆ ವ್ಯವಸ್ಥೆ ಇಲ್ಲದೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಇದೆ. ಭಕ್ತಾದಿಗಳು ಭಕ್ತಿಯಿಂದ ಕೊಡುವಂಥ ದೇಣಿಗೆ ಮಾತ್ರ ಅದಕ್ಕೆ ಬಾಡಿಗೆಯಾಗಿದೆ. ಇದು ಪ್ರಸ್ತುತ ಈ ಕ್ಷೇತ್ರ ಯಾವುದೇ ರೀತಿಯ ವ್ಯಾವಹಾರಿಕ ಚಿಂತನೆಯನ್ನು ಇಲ್ಲದೆ ಭಕ್ತಿ ಪ್ರಧಾನವಾಗಿ ನಡೆಯುತ್ತಿರುವಂಥ ಈ ಕ್ಷೇತ್ರ ವಾರ್ಷಿಕವಾಗಿ ಪ್ರತಿಷ್ಠಾವರ್ಧಂತಿಸುವ ಡಿಸೆಂಬರ್ ತಿಂಗಳ 23ರಂದು ನಡೆಯುತ್ತದೆ. ಹಾಗೂ ತಿಂಗಳ ಸಂಕ್ರಾಂತಿ, ಪ್ರತಿ ತಿಂಗಳ ಸಂಕ್ರಾಂತಿ ನಡೀತದೆ. ನಿತ್ಯ ಪೂಜೆ ನಡೀತದೆ. ಅದೇ ರೀತಿ ವಾರ್ಷಿಕ ನೇಮ ಜಾತ್ರೆಗಳು ಭಾರಿ ಅದ್ಧೂರಿಯಿಂದ ಭಕ್ತರ ಸಮಾಗಮದಿಂದ ಸಾಕಾರದಿಂದ ಕ್ಷೇತ್ರದಲ್ಲಿ ನಡೀತದೆ. ವಿಶೇಷವಾಗಿ ನೂಜಿ ಶ್ರೀ ಉಳ್ಳಾಲ್ತಿಯಮ್ಮನವರ ನೇಮದ ದಿವಸ ಹಗಲೊತ್ತು ನಡೆಯುವಂಥ ನೇಮ, ಹೆಚ್ಚಾಗಿ ಬಿಸಿಲಿನ ತಾಪದಲ್ಲಿ ನಡೆಯುವಂಥ ಈ ನೇಮದ ದಿವಸ ಬಂದಂಥ ಭಕ್ತಾದಿಗಳಿಗೆ ಬೆಲ್ಲ ನೀರು ಕೊಟ್ಟು, ಅದೇ ರೀತಿ ಮಜ್ಜಿಗೆ ನೀರು ಕೊಟ್ಟು, ನಂತರ ಎಲ್ಲ ಭಕ್ತಾದಿಗಳಿಗೆ ಕಲ್ಲಂಗಡಿ ಎಷ್ಟು ಬೇಕೋ ಅಷ್ಟು ತಿನ್ನುವಷ್ಟು ಕೊಡುವಂಥ ವ್ಯವಸ್ಥೆಗಳು ಆ ದಿವಸ ಭಕ್ತಾದಿಗಳ ಸಹಕಾರದಿಂದ ನಡೀತದೆ. ಅದೇ ರೀತಿ ಮಧ್ಯಾಹ್ನ, ಅದೇ ರೀತಿ ಹೊತ್ತಿಗೆ ಅನ್ನಪ್ರಸಾದ ಕೊಡುವ ವ್ಯವಸ್ಥೆ, ಸಂಜೆ ಹೊತ್ತು ಉಪಹಾರದ ವ್ಯವಸ್ಥೆ. ಜಾತ್ರೆ ಅಂದಾಗ ಎಲ್ಲ ಮಕ್ಕಳು ಮುಂದಿನ ಈ ಪ್ರಜೆಗಳಾಗಿರುವಂಥ ಮಕ್ಕಳಿಗೆ ಮೃಷ್ಟಾನ್ನ ಭೋಜನದೊಟ್ಟಿಗೆ ಜಾತ್ರೆಯ ಒಂದು ಹಿಂದಿನ ಕಾಲದ ವೈಭವವನ್ನು ಕೊಡುವಂಥ ವ್ಯವಸ್ಥೆಯನ್ನು ನೂಜಿ ಶ್ರೀ ಉಳ್ಳಾಲ್ತಿಯಮ್ಮನವರ ಭಕ್ತರಿಂದ ಮಾಡುತ್ತಿದೆ ಎಂದು ಹೇಳಲು ನಮಗೆ ಸಂತೋಷವಾಗ್ತಿದೆ. ಎಲ್ಲ ಊರು ಪರವೂರಿನ ಭಕ್ತಾದಿಗಳ ಸಹಕಾರದಿಂದ ಕ್ಷೇತ್ರ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಮುಂದೆಯೂ ಅಭಿವೃದ್ಧಿಯ ಅವಶ್ಯಕತೆಗಳಿದ್ದು ಎಲ್ಲ ಭಕ್ತಾದಿಗಳ ಸಹಕಾರ ಬೇಕು. ಅದೇ ರೀತಿ ನಂಬಿ ಬರುವ ಭಕ್ತರಿಗೆ, ತಲೆ ತಗ್ಗಿಸಿ ಬರುವ ಭಕ್ತರಿಗೆ, ನಂಬಿದವನಿಗೆ ಇಂಬು ನೀಡುವಂಥ ಕ್ಷೇತ್ರ ನೂಜಿ ಶ್ರೀ ಉಳ್ಳಾಲ್ತಿಯಮ್ಮನವರ ಕ್ಷೇತ್ರ. ಅದೇ ರೀತಿ ಹೆತ್ತ ತಾಯಿ ಬೇರೆ ಆಗಿದ್ದರೂ ಸಾಕು ತಾಯಿ ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರು ಎಂದು ಎಲ್ಲ ಭಕ್ತಾದಿಗಳು ಕೊಂಡಾಡುತ್ತಿರುವುದು ನಮಗೆ ಸಂತೋಷವನ್ನು ತರುತ್ತಿದೆ. ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರಕ್ಕೂ ಬೇರೆ ಕ್ಷೇತ್ರಕ್ಕೆ ಏನಾದರೂ ಸಂಬಂಧ ಇದೆಯಾ? ಹಿರಿಯರ ಮಾತಿನಿಂದ ನಾವು ಕೇಳ್ಕೊಂಡು ಬಂದಂತೆ ಈ ಚಿಲಂಪಾಡಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಪ್ರಸ್ತುತ ದಿನಗಳಲ್ಲಿ ಆರಾಧನೆ ಆಗ್ತಿರುವಂಥ ಕ್ಷೇತ್ರಕ್ಕೆ ಉಳ್ಳಾಲ್ತಿ ಅಮ್ಮನವರು ಬರುವಾಗ ಈ ಚಿಲಂಪಾಡಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನೂಜಿ ಶ್ರೀ ಕ್ಷೇತ್ರಕ್ಕೆ ಬಂದು ಇವರ ಅಕ್ಕ ತಂಗಿಯರಿಬ್ಬರು ಬಂದು ಅಕ್ಕ ತಂಗಿ ಮೂವರು ಬಂದು ಅದರಲ್ಲಿ ಚಿಲಂಪಾಡಿ ಕ್ಷೇತ್ರದಲ್ಲಿ ನೆಲೆಯೂರಿದರು. ಅದರ ನಂತರ ನೂಜಿಯಲ್ಲಿ ಒಬ್ಬರು ನೆಲೆಯೂರಿದರು, ಇನ್ನೊಬ್ಬರು ಕೊಣಾಜೆಯಲ್ಲಿ ನೆಲೆಯೂರಿದರು ಅನ್ನುವ ಒಂದು ಇತಿಹಾಸವನ್ನು ಹಿರಿಯರು ಹೇಳುವುದನ್ನು ನಾವು ಕೇಳಿದ್ದೀವಿ. ಆದರೆ ಈ ಚಿಲಂಪಾಡಿ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿಯಾಗಿ, ಕೊಣಾಜೆ ಕ್ಷೇತ್ರದಲ್ಲಿ ವನದುರ್ಗಾ ಪರಮೇಶ್ವರಿಯಾಗಿ, ನೂಜಿ ಕ್ಷೇತ್ರದಲ್ಲಿ ಉಳ್ಳಾಲ್ತಿ ಅಮ್ಮನವರಾಗಿ ಪೂಜೆ ಕೈಂಕರ್ಯಗಳು ನಡೆಯುತ್ತಿವೆ. ಪ್ರಸ್ತುತ ದಿನಗಳಲ್ಲಿ ನಾವು ಅದಕ್ಕೆ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಹೋದಾಗ ಅದು ವಿರೋಧಾಭಾಸ ಆಗ್ಬೋದು ಏನೋ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಹಿರಿಯರು ಹೇಳುವುದನ್ನು ಮಾತ್ರ ಕೇಳಿದ್ದೇವೆ ಹೊರತು ಅದಕ್ಕೆ ಸರಿಯಾದ ನಮ್ಮಲ್ಲಿ ಯಾವುದೇ ರೀತಿಯ ರುಜುವಾತುಗಳಿಲ್ಲ. ಆದರೆ ಹಿರಿಯರ ಕಾಲದಲ್ಲಿ ಇದೆಲ್ಲ ನಡೆದುಕೊಂಡು ಬಂದಂಥ ಕಾರ್ಯಗಳು. ಹಿಂದಿನ ಕಾಲದಲ್ಲಿ ನೂಜಿ ಶ್ರೀ ಉಳ್ಳಾಲ್ತಿಯಮ್ಮನವರ ಕ್ಷೇತ್ರದಲ್ಲಿ ಸುಗ್ಗಿ ಹುಣ್ಣಿಮೆಯ ದಿವಸ ರಂಗಪೂಜೆ ಮಾತ್ರ ನಡೀತಿತ್ತು. ನೇಮ ನಡವಳಿಗಳು ನಡೀತಿದ್ದದ್ದು ಈಗಿರುವಂಥ ಹಿರಿಯರಿಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಹಿಂದಿನ ಹಿರಿಯರಿಗೆ ಅದೆಲ್ಲ ನೇಮ ನಡೀತಿತ್ತು ಅನ್ನೋದು ಗೊತ್ತಿತ್ತು. ನಂತರ ದಿನಗಳಲ್ಲಿ ಅಷ್ಟಮಂಗಲದಲ್ಲಿ ಬಾಲಕೃಷ್ಣ ನಾಯರ್ ಇವರ ಚಿಂತನೆಯಲ್ಲಿ ನಾವು ಅರಿತುಕೊಂಡ ನಂತರ
ನೇಮ ನಡೆಸುವ ಬಗ್ಗೆ ಚಿಂತನೆಯನ್ನು ಮಾಡಿಕೊಳ್ಳಲಾಯಿತು. ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೇಮ ನಡೀತಿದೆ. ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಒಂದು ಪರಿಸರದಲ್ಲಿ ಆಗಿರ್ಬೋದು, ಯಾವುದೆಲ್ಲ ನಮ್ಮ ತುಳುನಾಡಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವುದೆಲ್ಲ ನಡೆಯುತ್ತದೆ ಅಂತ? ಪ್ರಸ್ತುತ ದಿನಗಳಲ್ಲಿ ಕ್ಷೇತ್ರದಲ್ಲಿ ತೆನೆ ಹಬ್ಬ, ಅದು ವಾರ್ಷಿಕವಾಗಿ ಚೌತಿ ದಿವಸ ಕ್ಷೇತ್ರದಲ್ಲಿ ತೆನೆ ಕಟ್ಟುವಂಥ ಕಾರ್ಯಕ್ರಮ ಹಾಗೂ ಊರಿನವರಿಗೆ ತೆನೆಯನ್ನು ಕೊಡುವಂಥ ಕೆಲಸಗಳು ನಡೀತದೆ. ಹೆಚ್ಚಾಗಿ ಬೇಕಾದ ತೆನೆಗಳನ್ನು ಅಲ್ಲಿಯೇ ಸಣ್ಣ ಒಂದು ಗದ್ದೆ ಮಾಡಿಕೊಂಡು ಅದನ್ನು ಗದ್ದೆ ಮಾಡುವ ಬಗ್ಗೆಯೂ ಜನರಿಗೆ ಪರಿಚಯಿಸುವಂಥ ಕೆಲಸ ಮಾಡ್ತೇವೆ. ಅದೇ ರೀತಿ ತೆನೆಯನ್ನು ವಾರ್ಷಿಕವಾಗಿ ಕಟ್ಟುವುದು ಸಂಪ್ರದಾಯ ಅನ್ನೋದನ್ನು ಕ್ಷೇತ್ರದಿಂದ ಜನರಿಗೆ ತಿಳಿಸುವಂಥ ಕೆಲಸ, ಭಕ್ತಾದಿಗಳಿಗೆ ತಿಳಿಸುವಂಥ ಕೆಲಸವನ್ನು, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ ಹೊಸಾಕಿ ನೈವೇದ್ಯ ಕ್ಷೇತ್ರದಲ್ಲಿ ನವರಾತ್ರಿ ನಡೆದು ವಾರ್ಷಿಕವಾಗಿ ನವರಾತ್ರಿ 9 ದಿವಸ ಪೂಜೆ ನಡೀತದೆ, ವಿಜಯದಶಮಿ ನಡೀತದೆ. ಅದೇ ರೀತಿ ಹೊಸಾಕಿ ನೈವೇದ್ಯ ಕಾರ್ಯಕ್ರಮ, ಅದೇ ರೀತಿ ಆಯುಧ ಪೂಜಾ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೀತದೆ. ಹೊಸಾಕಿ ನೈವೇದ್ಯದ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಯಾವ ರೀತಿ ಉದ್ವಾರ ಕಾರ್ಯಕ್ರಮ, ಹೊಸಾಕಿ ನೈವೇದ್ಯ ನಡೀತಿತ್ತು, ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಮಾಡುವಂಥ ವ್ಯವಸ್ಥೆಗಳಿಲ್ಲ, ಹಾಗೂ ಆ ರೀತಿಯ ಮನೆಗಳಲ್ಲಿ ಪರಿಸರವೂ ಇಲ್ಲ, ಗದ್ದೆಗಳಿಲ್ಲ ಅಥವಾ ಕೂಡು ಕುಟುಂಬಗಳಿಲ್ಲ. ಇವುಗಳನ್ನೆಲ್ಲ ಒಟ್ಟು ಸೇರಿಸಿ ದೇವಸ್ಥಾನದಲ್ಲೇ ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದಲ್ಲೇ ಅದನ್ನು ತಿಳಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಮಾಡುವ ಒಂದು ಪ್ರಯತ್ನ ಉದ್ವಾರ ಕಾರ್ಯಕ್ರಮ ಅಂತ ಮಾಡ್ತೇವೆ. ಇದಕ್ಕೆ ಸುಮಾರು 2-3 ಸಾವಿರ ಜನ ಸೇರಿ ಅನ್ನ ಸಂತರ್ಪಣೆ ನಡೀತದೆ. ಆ ದಿವಸ ಸುಮಾರು ಬೇರೆ ಬೇರೆ ಹಳ್ಳಿಯ ಎಲ್ಲ ಸಾವಯವದಲ್ಲಿ ಬೆಳೆದಂಥ, ಸ್ವತಃ ತಾವು ಬೆಳೆದಂಥ, ಪೇಟೆಯಿಂದ ಖರೀದಿ ಮಾಡೋಂಥ ತರಕಾರಿಗಳನ್ನು ನಾವು ಅದಕ್ಕೆ ಉಪಯೋಗ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾಕಂದರೆ ಹಳ್ಳಿಯಲ್ಲಿ ಇರುವಂಥ ಎಲ್ಲ ವಸ್ತುಗಳು ನಮಗೆ ಬಳಕೆ ಆಗ್ತದೆ, ಆಹಾರ ವಸ್ತುಗಳು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಅನ್ನೋದಕ್ಕೆ ನಾವು ಸಂದೇಶ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ವಿಶೇಷವಾಗಿ ಹಳ್ಳಿಯಲ್ಲಿ ಸಿಗುವಂತಹ ಕೆಸು ಇರ್ಬೋದು, ಕೆಸು ಬಳ್ಳಿ ಇರ್ಬೋದು, ಅಥವಾ ನಾವು ಹಳ್ಳಿಯ ಎಲ್ಲ ತರಕಾರಿಗಳು ಅದು ಆಹಾರ ಅನ್ನೋದನ್ನು ನಾವು ತಿಳಿಸುವಂಥ ವ್ಯವಸ್ಥೆಯನ್ನು ಆ ಉದ್ವಾರ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೇವೆ. ಈ ದೃಷ್ಟಿಯಿಂದ ಜನರಲ್ಲಿ ನಮ್ಮಲ್ಲಿ ನಾವು ಬೆಳೆಸುತ್ತಿರುವಂಥ ಎಲ್ಲ ವಸ್ತುಗಳು ನಮಗೆ ಆಹಾರವಾಗಿ ಬಳಕೆ ಮಾಡ್ಬೋದು ಅನ್ನೋದನ್ನು ನಾವು ತಿಳಿಸುವಂಥ, ಜಾಗೃತಿ ಮೂಡಿಸುವಂಥ ಪ್ರಯತ್ನ ಆ ಉದ್ವಾರಿಯಿಂದ ಮಾಡ್ತಾಯಿದ್ದೇವೆ. ನವರಾತ್ರಿ ಸಂದರ್ಭದಲ್ಲಿ 9 ದಿವಸವೂ ಬೇರೆ ಬೇರೆ ಭಕ್ತಾದಿಗಳ ತಂಡ ಆ ನವರಾತ್ರಿಯಲ್ಲಿ ಭಾಗವಹಿಸ್ತದೆ. ನಿತ್ಯ ಅನ್ನ ಸಂತರ್ಪಣೆ ನಡೀತದೆ. ನವರಾತ್ರಿಯ 9 ದಿವಸ ಹಾಗೂ ದಶಮಿ ದಿವಸ ಇದು ನಿತ್ಯ ಅನ್ನದಾನ ನಡೀತದೆ. ಈ ಕ್ಷೇತ್ರದಲ್ಲಿ ಒಂದು ಜಾತ್ರೆಯಾಗಿ ನಡೀತಿರುತ್ತದೆ. ಇದು ಕ್ಷೇತ್ರದ ಸಾಂಸ್ಕೃತಿಕವಾಗಿ ಜನರನ್ನು ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತದೆ. ಅದೇ ರೀತಿ ಬೇರೆ ಬೇರೆ ತೆಗೆರು ತುಳುಕೂಟ ಇರ್ಬೋದು, ತುಡರು ಯುವಕರಿಂದ ಇರ್ಬೋದು, ಇವುಗಳೆಲ್ಲ ಆ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಪರಿಸರದಲ್ಲಿ ನಡೆಯುವಂಥ ಯುವಕರ ಒಂದು ತಂಡಗಳು ಬೇರೆ ಬೇರೆ ಕಾರ್ಯಕ್ರಮವನ್ನು ಜೋಡಿಸ್ತಾ ಇದೆ. ಕೆಸರು ಗದ್ದೆಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಹಳ್ಳಿಯ ಕಂಬಳ ಇರ್ಬೋದು, ಇಂಥದ್ದನ್ನೆಲ್ಲ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಇಲ್ಲಿಯ ಯುವಕರ ತಂಡ, ಭಕ್ತಾದಿಗಳ ತಂಡ ಮಾಡುತ್ತಿರುವುದು ನಮಗೆ ಸಂತೋಷವನ್ನು ಕೊಡುತ್ತಿದೆ. ವಿಶೇಷವಾಗಿ ತುಳು ಭಾಷೆಗೆ ಒತ್ತುವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ತೆಗೆರು ತುಳುಕೂಟ ಕೆಲಸ ಮಾಡ್ತಾಯಿದೆ. ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕು. ಅದರಲ್ಲಿರುವಂಥ ಅಕ್ಷರಾಭ್ಯಾಸಗಳನ್ನು, ಯಾವುದು ತುಳು ಭಾಷೆಯಲ್ಲಿರುವಂಥ ಅಕ್ಷರಾಭ್ಯಾಸಗಳನ್ನು, ಲಿಪಿಯನ್ನು ಮಕ್ಕಳಿಗೆ ಕಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಅದೇ ರೀತಿ ವಾರ್ಷಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಅದೇ ರೀತಿ ತುಡರ್ ಯುವಕರಿಂದ ಅದು ಕೂಡ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಅದೇ ರೀತಿ ಮಹಿಳಾ ಭಕ್ತರಿಂದ ಇದೆ, ಉಳ್ಳಾಲ್ತಿ ಅಮ್ಮನವರ ಮಹಿಳಾ ಭಕ್ತರಿಂದ ಇದೆ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಾತೃಶಕ್ತಿ ದುರ್ಗಾವಾಹಿನಿ ವಾರದ ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದು ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಪರಿಸರದಲ್ಲಿ ನಡೀತಿರುವಂಥ ಸಾಂಸ್ಕೃತಿಕವಾಗಿ ಜನರನ್ನು ಹಾಗೂ ಮಕ್ಕಳನ್ನು ಇಂದಿನ ಸಂಸ್ಕಾರ, ಹಿಂದೂ ಸಂಸ್ಕೃತಿ ಇರ್ಬೋದು ಅಥವಾ ತುಳುನಾಡಿನ ಸಂಸ್ಕೃತಿ ಇರ್ಬೋದು, ಇದರಲ್ಲಿ ಉಳಿಸಿ ಬೆಳೆಸಲು ಎಲ್ಲ ಭಕ್ತಾದಿಗಳು ಪ್ರಯತ್ನ ಮಾಡುತ್ತಿರುವುದು ಈ ಭಾಗದ ಒಂದು ವಿಶೇಷತೆ. ಅದು ಉಳ್ಳಾಲ್ತಿ ಅಮ್ಮನವರ ಕೃಪೆ ಎಂದೇ ಹೇಳಬಹುದು. ಪ್ರಸ್ತುತವಾಗಿ ಈ ದೇವಸ್ಥಾನದಲ್ಲಿ ಯಾವುದೆಲ್ಲ ಸಮಿತಿಗಳಿವೆ ಅಂತ? ಪ್ರಸ್ತುತ ದೇವಸ್ಥಾನದಲ್ಲಿ ಆಡಳಿತ ಸಮಿತಿ ಇದೆ. ಅದರೊಟ್ಟಿಗೆ ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಹಿಂದೂ ಚಾರಿಟೇಬಲ್ ಟ್ರಸ್ಟ್ ಇದೆ. ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಶ್ರೀಯುತ ಲಿಂಗಪ್ಪಗೌಡ ಕಾಣದ ಬಗಿಲು, ಆಡಳಿತ ಸಮಿತಿ ಅಧ್ಯಕ್ಷರಾಗಿ ನಾನು ಉಮೇಶ್ ಶೆಟ್ಟಿ ಸಾಯಿರಾಮ್ ಇದ್ದೇನೆ. ಹಾಗೂ ಆಡಳಿತ ಸಮಿತಿ ಪ್ರತ್ಯೇಕವಾಗಿದೆ, ಅದೇ ರೀತಿ ಹಿಂದೂ ಚಾರಿಟೇಬಲ್ ಟ್ರಸ್ಟ್ ಬೇರೆಯೇ ಇದೆ. ಎರಡೂ ಸಮಿತಿಗಳು ಸಮನ್ವಯವಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿವೆ. ಪ್ರಸ್ತುತ ದಿನಗಳಲ್ಲಿ ಭಕ್ತರ ಸಹಕಾರದಲ್ಲಿ ಒಂದು 40 ಸೆನ್ಸು ಜಾಗವನ್ನು ಕ್ಷೇತ್ರದ ಅನುಕೂಲಕ್ಕಾಗಿ ಖರೀದಿಸಲಾಗಿದೆ. ಮುಂದಿನ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡೆಯಬೇಕಷ್ಟೇ.
ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.